ತುರುವೇಕೆರೆ ತಾಲೂಕಿನ ಮಾಜಿ ಶಾಸಕ ಮಸಾಲ ಜಯರಾಮ್ ಇವರ ಚಿಕ್ಕೋನಹಳ್ಳಿ ಗೇಟ್ ಬಳಿ ಇರುವ ತೋಟದ ಮನೆಯಲ್ಲಿ 2024ರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕರು, ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಕಳಂಕರಹಿತವಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದು, ಜನಪರ ಹಾಗೂ ರೈತಪರ ಕಾರ್ಯಕ್ರಮಗಳಿಂದ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನಮಾನ್ಯಗೊಳಿಸಿದೆ. ಈ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವ ಮೂಲಕ ಪ್ರಧಾನಿಯವರಿಗೆ ಬೆಂಬಲವಾಗಿ ನಿಲ್ಲೋಣ ಎಂದು ಕಾರ್ಯಕರ್ತರನ್ನ ಹುರಿದುಂಬಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ತಾಲೂಕು ಉಸ್ತುವಾರಿ ಸಾಗರನಹಳ್ಳಿ ವಿಜಯ್ ಕುಮಾರ್, ಅನಿತಾ ನಂಜುಂಡಯ್ಯ, ಜಿಲ್ಲಾ ಕಾರ್ಯದರ್ಶಿ ಹಾಳೇಗೌಡ, ಮುದಿಗೆರೆ ಕೆಂಪೇಗೌಡ, ಕೊಂಡಜ್ಜಿ ವಿಶ್ವನಾಥ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಉಗ್ರಯ್ಯ, ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಟಿಕೆ ಚಿದಾನಂದ್, ಅರಳಿಕೆರೆ ಶಿವಯ್ಯ, ಗ್ರಾಮ ಪಂಚಾಯತ್ ಸದಸ್ಯ ಹಟ್ಟಿಹಳ್ಳಿ ಗೌರೀಶ್, ಕಾಲಂಜಿಹಳ್ಳಿ ಸೋಮಶೇಖರ್ ಸೇರಿದಂತೆ ನೂರಾರು ಮಂದಿ ಕಾರ್ಯಕರ್ತರು ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಯಾಕೆಂದ್ರೆ ಅವರು ಇವತ್ತಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಡಾಕ್ಟರ್ ಜನರಿರ್ತಕ್ಕಂಥ ನಾಯಕರು ಇವತ್ತು ರಾಜ್ಯದಲ್ಲಿ ಇವತ್ತೇನಾದ್ರು ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರ ಬರ್ತಾವತ್ತ ಅಧಿಕಾರ ನಾವು ಚುಕ್ಕಾಣಿ ಇದ್ವಿ, ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಯಡಿಯೂರಪ್ಪ ಮಾಡಿದ್ವಿ ಅಂದ್ರೆ ಅದಕ್ಕೆಲ್ಲ ಕಾರಣೀಭೂತ ಏಕೈಕ ವ್ಯಕ್ತಿಯಿಂದ ಮಾಧುಸ್ವಾಮಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಕಟ್ಕೊಂಡು ಹೇಳ್ತೀನಿ, ಇವತ್ತು ಮಾಧುಸ್ವಾಮಿಗೆಲ್ಲ ಮೋಸ ಆಗಿರ್ಬೋದು, ಆದ್ರೆ ಕೇಂದ್ರ ನಾಯಕರು ಮತ್ತೆ ರಾಜ್ಯ ನಾಯಕರು ಅವ್ರ ಬಗ್ಗೆ ಒಲವಿದೆ, ಅವ್ರಿಗೊಂದು ಸ್ಥಾನಮಾನ ಕೊಡ್ತೀವಿ. ಅವ್ರು ಯಾವ ತರ ಇರ್ತಾರೆ ಆ ತರ ವ್ಯವಸ್ಥೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಏನು ಸಂಸದೆ ಪೂರ್ವವಾಗಿ ಬೆಳೀತಾರೆ ಅಂತ ಮಾಧುಸ್ವಾಮಿ ಅವ್ರ ಬಗ್ಗೆ ನಾವು ಕುರಿತು ಸಾಕಾಗತ್ತೆ. ನಮ್ಮ ರಾಜ್ಯ ನಾಯಕರು ಮತ್ತೆ ಕೇಂದ್ರ ನಾಯಕರು ಹೇಳಿದರೆ ನಾನು ಸಹಿತ ಅದ್ರ ಬಗ್ಗೆ ಸಮನ್ವಯ ಸಾಧಿಸಿ ಮಧ್ಯದ ವ್ಯವಸ್ಥೆ ಮಾಡ್ತೀನಿ. ಇನ್ನು 2-3 ಸಲ ಆ ಒಂದು ವಿಚಾರ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಮತಗಳು ನನ್ನ ಮತ್ತು ಸನ್ಮಾನ್ಯ ಕೃಷ್ಣಪ್ಪ ಅವರ ಮತಗಳು ಸೇರಿ 1,23,000 ನಮ್ಮ ವಿಶ್ವಣ್ಣವರು ಮತ್ತೆ ನಮ್ಮ ಮೇನ್ ಕೆಂಪೇಗೌಡರು ಹೇಳ್ತೇವೆ. ಇವತ್ತು 1,26,000 ಮತದಲ್ಲಿ ಸಹಿತ ಇನ್ನೂ 10,000 ಮತ ಜಾಸ್ತಿ ಆಯ್ತವೆ ಅಂತ ಹೊರತು ಕಮ್ಮಿ ಅಂತ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ದೇಶದಲ್ಲಿ ಕೇಂದ್ರದಲ್ಲಿ ಒಂದು ಮೋದಿ 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 ಅಂತಾರೆ, ಇರ್ತಕ್ಕಂಥ ಇಲ್ಲಿ ಬೇರೆ ಬೇರೆ ತರ ಇರ್ತದೆ. ಗ್ರಾಮ ಪಂಚಾಯತ್ ಚುನಾವಣೆ ಅಂತರ ಇರ್ತದೆ, ಏನು MLA ಚುನಾವಣೆ ಅಂತ ಇರ್ತದೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ತದೆ, ಆದ್ರೆ MP ಚುನಾವಣೆ ಇವತ್ತು ಯಾರೇ ಯಾವುದೇ ಜಾತಿ ಧರ್ಮ ಆಗಿ ಈ ಮೋದಿ ನೋಡ್ತಾರೆ. ಇವತ್ತು ಮೋದಿ ಅವರು 400+ ಅಂತ ಹಾಕಿದ್ದಾರೆ. ಇವತ್ತು ಅವರೇ ಹೇಳಿದ್ದಾರೆ, ಸನ್ಮಾನ್ಯ ಖರ್ಗೆ ಸಾಹೇಬ್ರೆ ನೀವು 400 ಸೀಟ್ ತಗೋತೀರ ಬಿಡ್ರಿ ಅಂತ. ಇವತ್ತು 400ಗಿಂತ 450 ಸೀಟ್ ತಗೊಂಡ್ರು ಯಾವ್ದು ಕಮ್ಮಿ ಇಲ್ಲ. ಅವತ್ತು ಅವರು ಇವತ್ತು 40 ಸೀಟ್ ತಂದಿದ್ದಾರೆ. ಇವತ್ತು 40 ಸೀಟ್ ಆಗಿತ್ತು ಅಷ್ಟೇ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ. ಇವತ್ತು ಅದಕ್ಕಿಂತ ಹೀನಾಯಮಾನ ಪರಿಸ್ಥಿತಿ ಇವತ್ತು ಅನುಭವಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ. ಇವತ್ತೇನ್ ನಮ್ ಜಗದೀಶಣ್ಣ ಹೇಳ್ದಂಗೆ ಅವ್ರು ಯಾವ್ದು ಸಹಿತ ಏನಿರ್ತಕ್ಕಂಥ ಹಿಂದೆ ಇಟ್ಕೊಂಡವ್ರೆ ಬರೀ ಆ ಮಾತ್ರ ಈ ಇಂದ ಹೊರಟೋಗಿದೆ. ಅವ್ರು ಇವತ್ತು ಅವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ರಾಜ್ಯದಲ್ಲಿ ಇವತ್ತು ಇರ್ತಕ್ಕಂಥ ಪರಿಸ್ಥಿತಿ ನೋಡಿದೀವಿ. ಇವತ್ತು ಎಲ್ಲ 28 ಸೀಟಿಗೆ ಇವತ್ತು ವಿಶ್ವಾಸ ಇಟ್ಕೊಂಡಿದ್ವಿ. ನಾವು ತಿಳ್ಕೊಂಡು 28 ಸೀಟ್ ಗೆದ್ದು ಇವತ್ತು ಕಳೆದ ಬಾರಿಗಿಂತ ಇನ್ನೂ 2 ಸೀಟ್ ಜಾಸ್ತಿ ಗೆಲ್ತೀವಿ ಅಂತ ಹೇಳಿ ಇವತ್ತಿನ ಸಮೀಕ್ಷೆಯಲ್ಲಿ ತಾವೆಲ್ಲ ನೋಡ್ತಾ ಇದ್ದೀವಿ. ಕಳೆದ ಬಾರಿ ಸಮೀಕ್ಷೆಗೂ ಇವತ್ತು ಸಮೀಕ್ಷೆಗೂ ಬಾರಿ ಒಂದು ವ್ಯತ್ಯಾಸ ಇದೆ. ನಾನು ಸಹಿತ ಸುಮಾರು ಈ 3 ತಿಂಗಳ ದಿವಸ ಸುಮಾರು 3,000-5,000 ಕಿಲೋಮೀಟರ್ ಇಡೀ ದೇಶ ಸುತ್ತೋಡಿದ್ದೀನಿ. ಭಾರತ ಏನು ಇವತ್ತು ಕಾಶಿ ವಾರಣಾಸಿ ಇರ್ಬೋದು, ನಾಸಿಕ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಪ್ರತಿಯೊಂದು ಸುಮಾರು ಜಿಲ್ಲೆ ಸುಮಾರು ದೇಶದ ಸುಮಾರು ರಾಜ್ಯಗಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ. ಅಯೋಧ್ಯೆಗೆ ಓಟ್ ಬಂದೆ ನಾನು. ಅಲ್ಲೆಲ್ಲ ನೋಡಿದ್ರೆ ಬಂದು ಶ್ರೀರಾಮನ ಭಜನೆ ಬಿಟ್ರೆ ಬೇರೆ ಇಲ್ಲ, ಶ್ರೀರಾಮ ಮೋದಿ ಭಜನೆ ಬಿಟ್ರೆ ಇಡೀ ದೇಶದಲ್ಲಿ ಬೇರೆ ಏನಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇರ್ತಕ್ಕಂಥ ಹಿಂದೂ ಸನಾತನ ಧರ್ಮ ಒಂದಾಗ್ತದೆ, ಬೇರೆ ಒಂದಾಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ರಾಜ್ಯದಲ್ಲಿ ಇವತ್ತು ದೇಶದಲ್ಲಿ ಇವತ್ತು 400 ಸೀಟ್ ತಗೊಂಡು ನರೇಂದ್ರ ಮೋದಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ಪ್ರಧಾನಮಂತ್ರಿಯಾಗಿ ನಾವು ನೋಡಕ್ ಇಷ್ಟಪಡ್ತೀವಿ. ಇವತ್ತು ನಾವಿವತ್ತು ಅಲ್ಲಲ್ಲಿ MLA ಕಳ್ಕೊಂಡಿದ್ದೀವಿ.